ಕಾರ್ಕಳ ಮುಸ್ಲಿಂ ಜಮಾತ್ ವತಿಯಿಂದ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ 545 ರ್ಯಾಂಕ್ ಹಾಗೂ ರಾಜ್ಯಕ್ಕೆ 18ನೇ ರ್ಯಾಂಕ್ ತಂದಿರುವ ಸಾಲ್ಮರ ಜರಿಗುಡ್ಡೆಯ ಮೊಹಮ್ಮದ್ ಶೌಕತ್ ಅಸೀಂ ಅವರನ್ನು ಕಾರ್ಕಳ ಮುಸ್ಲಿಂ ಜಮಾತ್ ಅಧ್ಯಕ್ಷರಾದ ಅಶ್ಫಾಕ್ ಅಹಮದ್ ಹಾಗೂ ಜಮಾತಿನ ಸದಸ್ಯರು ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಸನ್ಮಾನಿಸಿದರು। ಈ ಸಂದರ್ಭದಲ್ಲಿ ಮಾತನಾಡಿದ ಅಶ್ಫಾಕ್ ಅಹಮದ್ ಅವರು ಶೌಕತ್ ಅಸೀಂ ಅವರನ್ನು ಸನ್ಮಾನಿಸಲು ನಮಗೆ ತುಂಬಾ ಹೆಮ್ಮೆಯಾಗ್ತಾ ಇದೆ। ಶೌಕತ್ ಅಸೀಂ ಅವರು ಮುಂದೆ ಜಿಲ್ಲಾಧಿಕಾರಿ ಆಗುವ ಗುರಿಯನ್ನ ಇಟ್ಟುಕೊಂಡಿದ್ದಾರೆ ಎಂದು ಹೇಳಿದರು। 540 पर 5 मार्क आए हैं, मगर इनका एम जो है वो डिस्ट्रिक्ट कलेक्टर बनना है। तो मोहम्मद शौकत अजीम साहब जो है अल्हम्दुलिल्लाह दुनिया की पढ़ाई के लिए जो इनका जो टारगेट है, जो एम है, वो कैच करने के लिए, उसे गोल करने के लिए बहुत तकलीफें और मुशक्क़तें बर्दाश्त किए हैं। अल्हम्दुलिल्लाह इन्होंने आज जो है हमारे लिए वो खुशी की बात है, क्योंकि कारकಳ वालों को तो बहुत खुशी की बात है। ಈ ಸಂದರ್ಭದಲ್ಲಿ ಧರ್ಮಗುರುಗಳಾದ ಮೌಲಾನಾ ಜಹೀರ್ ಮಹಮ್ಮದ್ ಕಸ್ಮಿ, ಕಾರ್ಯದರ್ಶಿ ಶಬೀರ್ ಅಹಮದ್, ಉಪಾಧ್ಯಕ್ಷ ನಾಸಿರ್ ಶೇಖ್, ಸದಸ್ಯರಾದ ನಾಸಿರ್ ಖಾನ್, ಮುಸ್ತಫಾ, ಮೊಹಮ್ಮದ್ ಅಬ್ದುಲ್ ರಶೀದ್ ಮೊದಲಾದವರು ಉಪಸ್ಥಿತರಿದ್ದರು।